ನೋಡಿ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ಇದರಲ್ಲಿ ಜಾಸ್ತಿ ಪ್ಯಾಡಿ, ಕಾಟನ್ನು, ಗೋಧಿ, ಆಮೇಲೆ ಮಿಲೆಟ್ಸು ಇದೆಲ್ಲ ಈ ಸಾಯಿಲಲ್ಲಿ ಜಾಸ್ತಿ ಬೆಳೀತಾರೆ. ಇವಾಗ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀರಾ ನೋಡಿ. ಖಾರ ಬೇಡ ಅಂದರೆ ಸೀಡ್ಸ್ ಎಲ್ಲ ತಕೊಂಡ್ಬಿಡ್ಬೇಕು ಈ ಥರ. ನಮಗೆ ಸರೋಗಲ್ಲ ಇದು ನಿಮಗೆ ಖಾರ ಜಾಸ್ತಿ ಬೇಕಲ್ಲ, ಸ್ವಲ್ಪ ಜಾಸ್ತಿ ಇಡಬೇಕು. ಇಟ್ಟು ಬರೀ ಮೆಣಸಿನ್ಕಾಯಿ ಅಂದರೆ ನಮ್ಗೆ ಇಷ್ಟ ಆಗಲ್ಲ. ಖಾರ ತಿಂತೀವಲ್ಲ, ಹಸಿ ಮೆಣಸಿನ್ಕಾಯಿ ತಿಂದು ನಮಗೆ ಚೂರು ಅಭ್ಯಾಸ ಅಲ್ವಾ, ನಮಗೆ ಈ ಥರ ಇಷ್ಟ ಆಗಲ್ಲ. ಅದಕ್ಕೆ ಅಂಥದ್ದು ಜಾಸ್ತಿ ಖಾರ ತಿಂತಾರೆ ಅನ್ನೋದು. ಇದು ಮಿರ್ಚಿ ಬಜ್ಜಿಗೆ, ಮಿರ್ಚಿ ಬಜ್ಜಿಗೆ ಸೋಡಾ ಪುಡಿ ಏನ್ಮಾಡ್ತಾರೆ? ಸೋಡಾನೇ. ಸೋಡಾ ಎಷ್ಟು? ಸೋಡಾ ಎಷ್ಟು? 1 ಟೇಬಲ್ ಸ್ಪೂನು. ಇಷ್ಟಿಟ್ಟಿಗೆ 1 ಟೇಬಲ್. 7 ಮೆಂಬರ್ಸ್ಗೆ ಆಗ್ತೈತಿ ಇದು. ಇದು ಏನದು ಕಡಲೆ ಹಿಟ್ಟು ಎಷ್ಟು ಹಾಕಿದ್ದೀರಾ ಆಂಟಿ? 1-2 ಕಪ್ ಅಲ್ಲಿ 2 ಇಲ್ಲ, ಒಂದು ಜಾಸ್ತಿನೇ ಇದೆಲ್ಲ. ಇದು 4 ಕಪ್ ಇರುತ್ತೆ. 4 ಕಪ್. ಈ ಕಪ್ ಅಷ್ಟು 4 ಕಪ್ ಇರುತ್ತೆ. ಈ ಕಪ್ನ ಹತ್ರ ತುಂಬ 4 ಕಪ್ ಇರುತ್ತೆ. ಆಯ್ತಾ? ಅದು 1/4 kg ಅಷ್ಟಿದೆ. 1/4 kg ಮೇಲೆ ಇದೆ. ಇದು ಉಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು. ಓಂ ಕಾಳ ಇದು ಅದೊಂದು 1.5 ಟೇಬಲ್ ಸ್ಪೂನು. ಹೊಟ್ಟೆ ಏನಾಗಲ್ಲ ಅಷ್ಟು ಮಾತ್ರ. ಅಷ್ಟೇ ಹಾಕಿ ಕಲಿಸ್ಕೊಂಡ್ಮೇಲೆ ಎಣ್ಣೆ, ಬಿಸಿ ಎಣ್ಣೆ 1 ಸ್ಪೂನ್ ಅಷ್ಟು. ಬಿಸಿ ಎಣ್ಣೆ 1 ಸ್ಪೂನ್. ಜೀರಿಗೆ ಮತ್ತೆ ಉಪ್ಪು, ಸಾಲ್ಟ್ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡು ರೆಡಿಗೆ ಇಟ್ಕೊಂಡಿರ್ತೀವಿ. ಇದನ್ನ ಇದ್ರ ಒಳಗಡೆ ತುಂಬಿಸ್ಕೋಬೇಕು. ಇಷ್ಟು ಮಾತ್ರನೇ. ಜಾಸ್ತಿ ಹಾಕೊಂಡ್ರೆ ಮತ್ತೆ ಸಾಲ್ಟ್ ಜಾಸ್ತಿ ಆಗುತ್ತೆ. ಇಷ್ಟು ಮಾತ್ರ ತುಂಬಿಸ್ಕೊಂಡ್ರೆ ಒಂದು 3 ನಿಮಿಷ ಬಿಟ್ಬಿಟ್ರೆ ಇನ್ನ ಸ್ವಲ್ಪ ಖಾರ ಇರುತ್ತಲ್ಲ ಅದನ್ನು ಕಮ್ಮಿ ಆಗುತ್ತೆ. ಟೇಸ್ಟು ಕಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರನೇ ತುಂಬಿಸ್ಕೋಬೇಕು. ನೋಡಿ, ಎಷ್ಟೊಂದು ಜನಕ್ಕೆ ಈ ಬಜ್ಜಿ ರೆಸಿಪಿನೇ ಗೊತ್ತಿರಲಿಲ್ಲ. ಇಷ್ಟೊತ್ತು ಸೀಕ್ರೆಟ್ ರೆಸಿಪಿ ತೋರಿಸ್ತಾ ಇದ್ದೀವಿ. ಇದೆಲ್ಲ ನೋಡಿ ಏನು ಸಿಂಪಲ್, ಏನಿಲ್ಲ, ಗೊತ್ತೇ ಇರಲ್ಲ ನಮಗೆ. ನೋಡ್ಕೊಂಡ್ರೆ ಇನ್ನೊಂದ್ಸಲ ನೀವೇ ಮಾಡ್ಬೋದು. ಇವು ಅದಕ್ಕೂ ನೀವು ಜೀರಿಗೆ ಮತ್ತೆ ಸಾಲ್ಟ್ ಕಡಿತೀರಲ್ಲ, ಅದು 2 ಸಮೇತ ಕಡಿತೀರಲ್ಲ, ಅದೇ ನೋಡ್ಕೊಂಡು ಹಾಕೋಬೇಕು. ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ ಇದು. ಈಗ ನೀರು ಹಾಕೊಂಡು ನೀರು ಹಾಕೊಂಡು ಕಲ್ಸ್ಕೊಂತ ನೀರು ಹಾಕೋಬೇಕು. ಜಾಸ್ತಿ ಒಂದೇ ಸತಿ ಹಾಕೋಬಾರ್ದು. ಕಾದಿದೆ ಚೆನ್ನಾಗಿ. ಇದನ್ನ ನೋಡಿ ಒಂದು ಚಿಕ್ಕ ಸೌಟಷ್ಟು ಹಿಂಗೆ ಹಾಕೊಂತಾರೆ ಹಿಟ್ಟಿಗೆ. ಸಾಕು. ಹಾಕೊಂಡು ಸ್ವಲ್ಪ ಕಲಿಸ್ಕೊಂಡು ಬಜ್ಜಿನ ಬಿಡ್ತಾ ಇದ್ರೆ ಕ್ರಿಸ್ಪಿ ಬಜ್ಜಿ ರೆಡಿ. ಇದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ. ಈ ತರ ಮಿರ್ಚಿನ ನೋಡಿ ನಾವು ಕಟ್ ಮಾಡಿರ್ತೀವಲ್ಲ ಅದನ್ನ ಹಿಂಗೆ ಹಿಡ್ಕೊಂಡು ಅದ್ರ ಒಳಗಡೆ ಹಿಟ್ಟು ಹೋಗ್ಬೇಕು. ಈ ತರ ಬಿಡಬೇಕು ಎಣ್ಣೆಗೆ ಮಿರ್ಚಿ ಬಜ್ಜಿನ. ಯಾವ ಕುಕಿಂಗ್ ಚಾನಲು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಬಜ್ಜಿ ಬಿಡೋದು ನಾವು ಹೇಳ್ಕೊಡ್ತೀವಿ ನೋಡಿ ನಿಮಗೆ. ಅದು ಸ್ಪೆಷಲಿ ಮಿರ್ಚಿ ಬಜ್ಜಿ. ಸ್ವಲ್ಪ ಇದು ಆ ಥರ ಬ್ರೌನ್ ಆಗಬೇಕಲ್ವಾ, ಗೋಲ್ಡನ್ ಬ್ರೌನ್. ಈ ಕಲರ್ ಇರಬೇಕು. ರೆಡಿ ಇದೆ ಬಜ್ಜಿ. ನೋಡಿ ನನಗೆ ಬಜ್ಜಿ ಆಗ್ತಾ ಇದ್ರೆ ಅವರು ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ತಿನ್ನೋಣ ಅಂತ ಇವಾಗ ತಿಂತಾ ಇದ್ದೀನಿ. ಕ್ರಿಸ್ಪಿ ಇದೆಯಾ? ಕ್ರಿಸ್ಪಿ ಜೊತೆಗೆ ಇದು ಜೀರಿಗೆ ಮತ್ತು ಉಪ್ಪು ಹಾಕಿದಲ್ಲ ಫ್ಲೇವರು, ಜೀರಿಗೆ ಫ್ಲೇವರ್ ಹಾಕಿ ಸಕ್ಕತ್ತಾಗಿ ಇದೆ. ಅದೇ ಮೇಯ್ನ್ ಇದು ಸೀಕ್ರೆಟ್ ಇದು ರೆಸಿಪಿ. ನೀನು ತಿಂತಿರೋದು ನೋಡೋರು ಅಷ್ಟು ನೀನೇ ಖಾಲಿ ಮಾಡಂಗಿದ್ಯಾ? ಬೇರೆಯವ್ರಿಗೆ ಇಡೋ.
ಹೆಂಗೈತೆ? ಸೂಪರ್ ಇದೆಯೋ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿನ್ನ ನೋಡಕ್ ಹಂಗೆ ಬಾಯಿ ನೀರು ಬರ್ತಾ ಇದೆ. ಇವಾಗ ಸಾಕು ಬ್ಲಾಗಿಂಗ್ ನಮಗೆ ತಿನ್ನೋಣ. ಮಾಡೋದಪ್ಪ ಇವಾಗ ಗನ್ ಪೌಡರ್ ಮಗ ಇದು. ಗನ್ ಪೌಡರ್ ಜೊತೆ ಒಗ್ಗಡಿ ತಿಂದು ಒಂದು ಬೈಟ್ ಹಿಂಗೆ ಮಿರ್ಚಿ ಬಜ್ಜಿ. ನೋಡಿಲ್ಲ ಸೂಪರ್. ಇವನ್ನ ಒಂದು ನೆಕ್ಸ್ಟ್ ಟೈಮು ಇಂಡಿಯನ್ ಆರ್ಟಿ ಕಿಚನ್ ಅಲ್ಲಿ ಮಾಡಲೇಬೇಕು ನಾವು ಇದನ್ನ ಅಲ್ವಾ?